ಮೊದಲಿಗೆ ಸ್ವಾಗತ ನೃತ್ಯ ಕುಮಾರಿ ಸ್ವಸ್ತಿಕಾ ಹಾಗೂ ಕುಮಾರಿ ತನ್ವಿ ಇವರಿಂದ. പാരിന്റെ അധിപതി കൊമ്പാർന്നുണരണമൻപി തന്റെ തുമ്പിക്കൈ ചേർക്കണം നെഞ്ചി വിഘ്നങ്ങൾ വിധി പോലെ തീർക്കണം പമ്പാഗണപതി പാരിന്റെ അധിപതി കൊമ്പാർന്നുണരണമൻപി തന്റെ തുമ്പിക്കൈ ചേർക്കണം നെഞ്ചി വിഘ്നങ്ങൾ വിധി പോലെ തീർക്കണം വേദാന്ത പൊരുളിൻ ആധാരശിലയെ കാരുണ്യക്കടൽ കണ്ട കലികാല പ്രഭുവേ കണി കാണാൻ മുന്നിൽ ചെല്ലുമ്പോൾ ദുഃഖങ്ങൾ കർപ്പൂരത്തിരിയായി കത്തുമ്പോൾ അയ്യപ്പൻ കളഭച്ചാട്ടണിയാൻ നിൽക്കുമ്പോൾ നെയ്യഭിഷേകം സ്വാമിക്ക് പാലഭിഷേകം സ്വാമിക്ക് തിരുവാഭരണം സ്വാമിക്ക് തിരുവമൃതം സ്വാമിക്ക് പമ്പാഗണപതി പാരിന്റെ അധിപതി കൊമ്പാർന്നുണരണമൻപിൽ തന്റെ തുമ്പിക്കൈ ചേർക്കണം നെഞ്ചിൽ വിഘ്നങ്ങൾ വിധി പോലെ തീർക്കണം മുൻപിൽ. ആലായാൽ തറ വേണം, അടുത്തോരമ്പലം വേണം, ആലിങ്ങു ചേർന്നൊരു കുളവും വേണം, കുളിപ്പാനായി കുളം വേണം, കുളത്തിൽ ചന്ദമര വേണം, കുളിച്ചു ചെന്നകം പൂകാൻ ചന്ദനം വേണം. ആലായാൽ തറ വേണം, അടുത്തോരമ്പലം വേണം, ആലിങ്ങു ചേർന്നൊരു കുളവും വേണം. യുദ്ധത്തിങ്കൽ രാമൻ നല്ലു, കുലത്തിങ്കൽ സീത നല്ലു, യുദ്ധത്തിങ്കൽ രാമൻ നല്ലു, കുലത്തിങ്കൽ സീത നല്ലു, ൂണുറക്കമുപേക്ഷിപ്പാൻ ലക്ഷ്മണൻ നല്ലു, പടയ്ക്കു ഭരതൻ നല്ലു, പറവാൻ പൈങ്കിളി നല്ലു, ആ പടയ്ക്കു ഭരതൻ നല്ലു, പറവാൻ പൈങ്കിളി നല്ലു, പറക്കുന്ന പക്ഷികളിൽ ഗരുഡൻ നല്ലു. ಈತನೇಟ ಈ ಒಂಜಿ ಭರತನಾಟ್ಯ ಮಂತ್ರ ಮಂಜಿನ ಸ್ವಸ್ತಿಕ್ ಬಕ್ಕ ತನ್ವಿ ಮೇಕ್ಲೆಗೆ ಶಿಶು ಮಂದಿರದ ಪರವಾದ ಸೋಲ್ಮೈತಿದ ಸೋಲ್ಮೇನ್ ಸಂದಾಯಿತ ಮಂದನುಲ್ಲೆ ನನ್ನ ದುಂಬುಗು ದ್ವೇ ವೇದಿಕೆಡು ನೃತ್ಯ ಲಹರಿ ನಾಟ್ಯಾಲಯ ಪಜೂರು ಬೇರೆ ಅಭ್ಯಾಸ ಮಂತಿನ ಗುರುಕುಲ್ನ ಅವನಿ ನಿರ್ದೇಶನ ನಡಪನಂಚಿನ ಒಂಜಿ ಭರತನಾಟ್ಯ ಕಾರ್ಯಕ್ರಮ ಈ ವೇದಿಕೆಡು ನಡಪೆರುಂಡು. ಶ್ರೀ ಗುರುಭ್ಯೋ ನಮಃ. ಕೇಶವ ಶಿಶು ಮಂದಿರ ಕಿನ್ಯ ವಾರ್ಷಿಕೋತ್ಸವದ ಅಂಗವಾಗಿ ಇಂದು ನೆರವೇರಲಿರುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮದ ನೃತ್ಯ ಸಂಭ್ರಮ ಕಾರ್ಯಕ್ರಮ ಇದೀಗ ಆರಂಭಿಸೋಣ. ಮೊದಲಿಗೆ ಪುಷ್ಪಾಂಜಲಿ. ಪುರಾಣಗಳೇ ಸಾಕ್ಷಿಯಾಗಿರುವಂತೆ ಪ್ರತಿಯೊಂದು ಕಾರ್ಯಕ್ರಮವನ್ನು ಆರಂಭಿಸುವ ಮುನ್ನ ಪ್ರಥಮವಾಗಿ ವಿಘ್ನೇಶ್ವರನ ಆರಾಧನೆ ಮಾಡಿದಾಗ ಮಾತ್ರ ಕಾರ್ಯಕ್ರಮವು ನಿರ್ವಿಘ್ನವಾಗಿ ನೆರವೇರುವುದು ಎಂಬ ನಂಬಿಕೆಯಿಂದ ಸಕಲ ವಿಘ್ನ ನಿವಾರಕನಾದಂಥ ವಿಘ್ನೇಶ್ವರನನ್ನು ಸ್ಮರಿಸುತ್ತಾ, ನಾಟ್ಯಾಧಿಪತಿ ನಟರಾಜನಿಗೆ ಶಿರಸ ವಂದಿಸುತ್ತಾ, ಸರ್ವಶಕ್ತಿ ಜಗನ್ಮಾತೆ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಚರಣ ಕಮಲಗಳಿಗೆ ನಮಿಸುತ್ತಾ, ನೆರೆದಿರುವ ಎಲ್ಲ ಗುರು ಹಿರಿಯರಲ್ಲಿ ಆಶೀರ್ವಾದವನ್ನು ಬೇಡುತ್ತಾ ಹಾಗೂ ಕಾರ್ಯಕ್ರಮವನ್ನು ವೀಕ್ಷಿಸಿ ಪ್ರೋತ್ಸಾಹಿಸುತ್ತಿರುವಂತಹ ಎಲ್ಲ ಕಲಾಬಂಧುಗಳಿಗೂ ನಮಸ್ಕರಿಸುತ್ತಾ ಇದೀಗ ಆರಂಭದಲ್ಲಿ ಪ್ರಾರ್ಥನಾ ರೂಪವಾದಂತಹ ನೃತ್ಯ ಭಕ್ತಿ ಪುಷ್ಪಾಂಜಲಿ.
ಹನುಮ ಬಹು ಪರಾಕ್ರಮ, ವೀರ ಹನುಮ ಬಹು ಪರಾಕ್ರಮ. ಸುಜ್ಞಾನವಿತ್ತು ಪಾಲಿಸೆನ್ನ ಜೀವನೋತ್ತಮ, ವೀರ ಹನುಮ ಬಹು ಪರಾಕ್ರಮ. ಸುಜ್ಞಾನವಿತ್ತು ಪಾಲಿಸೆನ್ನ ಜೀವನೋತ್ತಮ, ವೀರ ಹನುಮ ಬಹು ಪರಾಕ್ರಮ. ರಾಮದೂತನೆನಿಸಿಕೊಂಡೆ ನೀ, ರಾಕ್ಷಸರ ವನವನೆಲ್ಲ ಕಿತ್ತು ಬಂದೆ ನೀ. ರಾಮದೂತನೆನಿಸಿಕೊಂಡೆ ನೀ, ರಾಕ್ಷಸರ ವನವನೆಲ್ಲ ಕಿತ್ತು ಬಂದೆ ನೀ. ಜಾನಕಿಗೆ ಮುದ್ರೆಗಿತ್ತು ಜಗತ್ತಿಗೆಲ್ಲ ಹರುಷವಿತ್ತು, ಜಾನಕಿಗೆ ಮುದ್ರೆಗಿತ್ತು ಜಗತ್ತಿಗೆಲ್ಲ ಹರುಷವಿತ್ತು. ಚೂಡಾಮಣಿಯ ರಾಮಗಿತ್ತು ಲೋಕಕ್ಕೆ ಮುತ್ತೆನಿಸಿ ಮೆರೆವ, ವೀರ ಹನುಮ ಬಹು ಪರಾಕ್ರಮ. ಸುಜ್ಞಾನವಿತ್ತು ಪಾಲಿಸೆನ್ನ ಜೀವನೋತ್ತಮ, ವೀರ ಹನುಮ ಬಹು ಪರಾಕ್ರಮ. ಸುತನ ಪಾದ ಪೂಜಿಸಿ ಗದೆಯ ಧರಿಸಿ ಬಕಾಸುರನ ಸಂಹರಿಸಿದೆ. ಗೋಪಿಸುತನ ಪಾದ ಪೂಜಿಸಿ ಗದೆಯ ಧರಿಸಿ ಬಕಾಸುರನ ಸಂಹರಿಸಿದೆ. ದ್ರೌಪದಿಯ ಮೊರೆಯ ಕೇಳಿ ಮತ್ತೆ ಕೀಚಕನ್ನ ಕೊಂದು, ದ್ರೌಪದಿಯ ಮೊರೆಯ ಕೇಳಿ ಮತ್ತೆ ಕೀಚಕನ್ನ ಕೊಂದು. ಭೀಮನೆಂಬ ನಾಮ ಧರಿಸಿ ಸಂಗ್ರಾಮಧೀರನಾಗಿ ಜಗದಿ, ವೀರ ಹನುಮ ಬಹು ಪರಾಕ್ರಮ. ಸುಜ್ಞಾನವಿತ್ತು ಪಾಲಿಸೆನ್ನ ಜೀವನೋತ್ತಮ, ವೀರ ಹನುಮ ಬಹು ಪರಾಕ್ರಮ. ಮಧ್ಯಗೇಹನಲ್ಲಿ ಜನಿಸಿನಿ, ಬಾಲ್ಯದಲ್ಲಿ ಮಸ್ತರಿಯ ರೂಪಗೊಂಡಿನಿ. ಮಧ್ಯಗೇಹನಲ್ಲಿ ಜನಿಸಿನಿ, ಬಾಲ್ಯದಲ್ಲಿ ಮಸ್ತರಿಯ ರೂಪಗೊಂಡಿನಿ. ಸತ್ಯವತಿಯ ಸುತನ ಭಜಿಸಿ ಸನ್ಮುಖದಿ ಭಾಷ್ಯ ಮಾಡಿ, ಸತ್ಯವತಿಯ ಸುತನ ಭಜಿಸಿ ಸನ್ಮುಖದಿ ಭಾಷ್ಯ ಮಾಡಿ. ಸಜ್ಜನರ ಪೊರೆವ ಮುದ್ದು ಪುರಂದರ ವಿಠಲನ ದಾಸ, ವೀರ ಹನುಮ ಬಹು ಪರಾಕ್ರಮ. ಸುಜ್ಞಾನವಿತ್ತು ಪಾಲಿಸೆನ್ನ ಜೀವನೋತ್ತಮ, ವೀರ ಹನುಮ ಬಹು ಪರಾಕ್ರಮ. ಸುಜ್ಞಾನವಿತ್ತು ಪಾಲಿಸೆನ್ನ ಜೀವನೋತ್ತಮ, ವೀರ ಹನುಮ ಬಹು ಪರಾಕ್ರಮ. ವೀರ ಹನುಮ ಬಹು ಪರಾಕ್ರಮ. ಇದೀಗ ಶ್ಲೋಕವಂದನ. ಗಣಪತಿ, ಸರಸ್ವತಿ, ಮಹಾಲಕ್ಷ್ಮಿ, ನಟರಾಜನ ಶ್ಲೋಕಗಳಿಗೆ ತಮ್ಮ ಭಕ್ತಿ ಸಮರ್ಪಣೆಯ ಮೂಲಕ ನೃತ್ಯ ಪ್ರದರ್ಶನ ನಮ್ಮ ನೃತ್ಯ ಲಹರಿಯ ಕೇಶವ ಶಿಶು ಮಂದಿರ ಶಾಖೆಯ ಪುಟ್ಟ ವಿದ್ಯಾರ್ಥಿಗಳಿಂದ. मूषिकवाहन मोदक हस्त चामर कर्ण विलंबित सूत्र वामन रूप महेश्वर पुत्र वीर विनायक
ಶಿಖವಾಕನ ಮೋದಕ ಕಸ್ತೆ ಚಾಮರ ಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಭೂತ ವೀರ ವಿನಾಯಕ ಪಾದ ನಮಸ್ತೆ ವೀರ ವಿನಾಯಕ ಪಾದ ನಮಸ್ತೆ सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा सिद्धिर्भवतु मे सदा नमस्तेस्तु महामाये श्रीपीठे सुरकोटिके शङ्खचक्र गदाधरस्ते महालक्ष्मी नमोस्तुते नमस्तेस्तु महामाये श्रीपीठे सुरकोटिके शङ्खचक्र गदाधरस्ते महालक्ष्मी नमोस्तुते महालक्ष्मी नमोस्तुते आङ्गिकं भुवनं यस्य वाचिकं सर्ववाङ्मयम् आकारं चन्द्रताराधितम् आकारं चन्द्रताराधितं नमः सात्विकं शिवं 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 ಪುಟ್ಟ ಹೆಜ್ಜೆಗಳೊಂದಿಗೆ ಶ್ಲೋಕವಂದನ. ಬಹಳಷ್ಟು ಸಣ್ಣ ವಯಸ್ಸಿನಲ್ಲಿ ಭರತನಾಟ್ಯ ಶಾಸ್ತ್ರೀಯ ಕಲೆಯನ್ನು ಅಭ್ಯಸಿಸುತ್ತಿರುವಂತಹ ಈ ಪುಟ್ಟ ವಿದ್ಯಾರ್ಥಿಗಳಿಗೆ ನಿಮ್ಮ ಪ್ರೀತಿ ತುಂಬಿದ ಮತ್ತೊಮ್ಮೆ ಚಪ್ಪಾಳೆಗಳು ಮುಂದಕ್ಕೂ ಪ್ರೋತ್ಸಾಹಕರವಾಗಿರಲಿ. ಮುಂದಿನ ನೃತ್ಯ ಪ್ರಸ್ತುತಿ ಶ್ರೀ ಮಹಾವಿಷ್ಣು ಸ್ತೋತ್ರ. ಸರ್ವವ್ಯಾಪಿಯಾದ ವಿಷ್ಣು ಪರಮಾತ್ಮನು ನಮ್ಮನ್ನೆಲ್ಲ ಮಾಯೆ ಭ್ರಮೆ ಎಂಬ ಈ ಮೋಹ ಪಾಶದಿಂದ ಮುಕ್ತಿಗೊಳಿಸಿ ಸಂಸಾರ ಸಾಗರದಿಂದ ದಾಟಿಸಲಿ. ನಿನ್ನ ಪಾದಗಳೇ ಕಮಲಗಳು, ಸಚ್ಚಿತ್ ಆನಂದಗಳೇ ಆ ಕಮಲದ ಪರಿಮಳ. ಈ ಸಂಸಾರದಲ್ಲಿ ನಾವು ಅನುಭವಿಸುತ್ತಿರುವ ಭಯ ಶೋಕಗಳನ್ನು ಕೊನೆಗಳಿಸಲು ನಿನ್ನ ಪಾದಕ್ಕೆ ಶರಣು ಹೋಗುತ್ತೇವೆ ಎಂಬ ಭಾವವನ್ನು ವ್ಯಕ್ತಪಡಿಸುವಂತಹ ಶ್ರೀ ಮಹಾವಿಷ್ಣು ಸ್ತೋತ್ರ. ಪ್ರಸ್ತುತಿ ನೃತ್ಯ ಲಹರಿ ನಾಟ್ಯಾಲಯ. भगवान विष्णु मङ्गलं गरुडध्वज मङ्गलं पुण्डरीकाक्षः मङ्गलाय तनो हरि 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 हरि
गरुडगमन तव चरणकमलमिह मनसि लसतु मम नित्यम् गरुडगमन तव चरणकमलमिह मनसि लसतु मम नित्यम् मनसि लसतु मम नित्यम् मम तापमपा गुरुदेवा मम तापमपा गुरुदेवा मम तापमपा गुरुदेवा मम तापमपा गुरुदेवा जनयन विधिनमुचिहरण मुख विबुध विनुत पद पद्मा जल जनयन विधिनमुचिहरण मुख विबुध विनुत पद पद्मा विबुध विनुत पद पद्मा मम तापमपा गुरुदेवा मम पापमपा गुरुदेवा मम तापमपा गुरुदेवा मम पापमपा गुरुदेवा जगशयन भव मदन जनक मम जनन मरण भयहारी भुजगशयन भव मदन जनक मम जनन मरण भयहारी जनन मरण भयहारी मम तापमपा गुरुदेवा मम पापमपा गुरुदेवा मम तापमपा गुरुदेवा मम पापमपा गुरुदेवा वर्यमिह भूरि करुणया पाहि भारती तीर्थम् भक्तवर्यमिह भूरि करुणया पाहि भारती तीर्थम् पाहि भारती तीर्थम् मम तापमपा गुरुदेवा मम पापमपा गुरुदेवा मम तापमपा गुरुदेवा मम पापमपा गुरुदेवा गरुडगमन तव चरणकमलमिह मनसि लसतु मम नित्यम् गरुडगमन तव चरणकमलमिह मनसि लसतु मम नित्यम् मनसि लसतु मम नित्यम् मम तापमपा गुरुदेवा मम पापमपा गुरुदेवा 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 हरि 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 ಕೊನೆಯ ನೃತ್ಯ ಪ್ರಸ್ತುತಿಯ ಮೊದಲು ನಮ್ಮ ನೃತ್ಯ ಲಹರಿ ನಾಟ್ಯಾಲಯ ರಿಜಿಸ್ಟರ್ಡ್ ಪಜೂರು ಸಂಸ್ಥೆಗೆ ಕಳೆದ 5 ವರ್ಷಗಳ ಹಿಂದೆ ಕೇಶವ ಶಿಶು ಮಂದಿರದ ಶಾಖೆಯನ್ನು ಪ್ರಾರಂಭಿಸಿ ಆ ಮೂಲಕ ಆಸಕ್ತ ಹಲವಾರು ವಿದ್ಯಾರ್ಥಿಗಳಿಗೆ ಶಾಸ್ತ್ರೀಯ ಭರತನಾಟ್ಯ ಶಿಕ್ಷಣವನ್ನು ನೀಡಲು ಅವಕಾಶವಿತ್ತು. ಪ್ರೋತ್ಸಾಹಿಸಿರುವಂತಹ ಇಲ್ಲಿನ ಆಡಳಿತ ಮಂಡಳಿ ಹಾಗೂ ಸರ್ವ ಸದಸ್ಯರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಇಂದಿನ ನಮ್ಮ ನೃತ್ಯ ಸಂಭ್ರಮ ಕಾರ್ಯಕ್ರಮಕ್ಕೆ ಬಂದು ಸಾಂಸ್ಕೃತಿಕ ಶುಭ ಆರಂಭವನ್ನು ಬಹಳಷ್ಟು ಚಂದಗಾಣಿಸಿಕೊಟ್ಟಂತಹ ನಮ್ಮ ವಿದ್ಯಾರ್ಥಿಗಳ ಹೆತ್ತವರು ಹಾಗೂ ನೆರೆದಿರುವ ಎಲ್ಲ ಕಲಾಬಂಧುಗಳಿಗೂ ವಂದನೆಗಳು. ಹಾಗೆಯೇ ವೇದಿಕೆ, ಸೌಂಡ್ ಸಿಸ್ಟಮ್ ಹಾಗೂ ಮುಖವರ್ಣಿಕೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಟ್ಟಂತಹ ಸರ್ವರಿಗೂ ನಮ್ಮ ನೃತ್ಯ ಲಹರಿ ಸಂಸ್ಥೆಯ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಾ ಇದೀಗ ಕೊನೆಯ ನೃತ್ಯ ಪ್ರಸ್ತುತಿ ಅಷ್ಟಲಕ್ಷ್ಮಿ ಸ್ತೋತ್ರ.
ಇಷ್ಟರವರೆಗೆ ಶಿಶು ಮಂದಿರದ ಬಾಲಗೋಕುಲಗಳ ಮಕ್ಕಳಿಂದ ಹಾಗೂ ನೃತ್ಯ ಲಹರಿ ನಾಟ್ಯಾಲಯ ರಿಜಿಸ್ಟರ್ಡ್ ಪದವಿಯರು ಮಂಗಳೂರು ನೃತ್ಯ ಗುರು ವಿದೂಷಿ ಶ್ರೀಮತಿ ರೇಷ್ಮಾ ನಿರ್ಮಲ್ ಭಟ್ ಇವರ ಶಿಷ್ಯ ವೃಂದದವರಿಂದ ನೃತ್ಯ ಸಂಭ್ರಮವನ್ನು ತಾವೆಲ್ಲ ಕಣ್ಣು ತುಂಬ ನೋಡಿದ್ದು ತಾವೆಲ್ಲ ಆದಷ್ಟು ಜೋರಾಗಿ ತಪ್ಪಾಳೆಯ ಮೂಲಕ ಈ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ಮಗದೊಮ್ಮೆ ತಮ್ಮಲ್ಲಿ ವಿನಂತಿಯನ್ನು ಮಾಡದೇ ಇದ್ದೇನೆ. ಇದರ ನೃತ್ಯ ಲಹರಿ ನಾಟ್ಯಾಲಯ ರಿಜಿಸ್ಟರ್ಡ್ ಪದವಿಯರು ಇದರ ನಿರ್ದೇಶಕರಾದಂಥ ಗುರು ವಿದೂಷಿ ಶ್ರೀಮತಿ ರೇಷ್ಮಾ ನಿರ್ಮಲ್ ಭಟ್ ದಯವಿಟ್ಟು ವೇದಿಕೆ ಬರಬೇಕು. ಅವರಿಗೆ ನಮ್ಮ ಶಿಶು ಮಂದಿರದ ಮಾತೃಮಂಡಳಿಯ ಸದಸ್ಯರಾದ ಶ್ರೀಮತಿ ಬಬಿತಾ ಹಾಗೂ ಸುನೀತಾರವರು ಕೂಡ ವೇದಿಕೆ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಶ್ರೀಮತಿ ಬಬಿತಾ ಹಾಗೂ ಶ್ರೀಮತಿ ಸುನೀತಾ ಕಗೆ ಅನೇಕ ಕಡೆಗಳಲ್ಲಿ ಇಂತಹ ಒಂದು ಕಾರ್ಯಕ್ರಮಗಳಲ್ಲಿ ತಮ್ಮ ಈ ಪ್ರದರ್ಶನವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿದಂಥ ನೃತ್ಯ ಲಹರಿ ನಾಟ್ಯಾಲಯ ರಿಜಿಸ್ಟರ್ಡ್ ಪದವಿಯರು ನೃತ್ಯ ಗುರು ವಿದೂಷಿ ಶ್ರೀಮತಿ ರೇಷ್ಮಾ ನಿರ್ಮಲ್ ಭಟ್ ಇವರ ಶಿಷ್ಯ ವೃಂದದವರಿಂದ ಇವತ್ತು ಈ ಒಂದು ಕಾರ್ಯಕ್ರಮ ಪ್ರದರ್ಶನಗೊಂಡಿದೆ. ಒಳ್ಳೆಯ ರೀತಿಯ ಕಾರ್ಯಕ್ರಮವನ್ನು ಪ್ರದರ್ಶನ ನೀಡಿದಂಥ ಎಲ್ಲ ಮಕ್ಕಳಿಗೂ ಕೂಡ ಶಿಶು ಮಂದಿರದ ಮಕ್ಕಳಿಗೂ ಕೂಡ ಅನಂತನದ ಧನ್ಯವಾದಗಳು. ಹಾಗೆ ಈ ಒಂದು ಶಿಷ್ಯ ವೃಂದದವರನ್ನು ತಯಾರು ಮಾಡಿ ಇವರಿಗೆ ನಿರ್ದೇಶನ ನೀಡಿದಂಥ ನೃತ್ಯ ಗುರು ವಿದೂಷಿ ಶ್ರೀಮತಿ ರೇಷ್ಮಾ ನಿರ್ಮಲ್ ಭಟ್ ಇವರಿಗೂ ಕೂಡ ಶಿಶು ಮಂದಿರದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ.